ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಕ್ಷಿತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್. ಸೊ ನನ್ನ ಹೆಸರು ಯಕ್ಷಿತಾ, ಹೇಗಿದ್ದೀರಾ? ಅಂಡ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಶಾಪಿಂಗ್ ಹಾಲ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಂಡ್ ತುಂಬಾ ಟೈಮ್ ಆಗಿತ್ತು ಒಂದು ಶಾಪಿಂಗ್ ಹಾಲ್ ಮಾಡಿದೆ ನನ್ನ ಚಾನಲ್ ಅಲ್ಲಿ. ಅಂಡ್ ಫೈನಲಿ ಇವತ್ತು ಮಾಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು, ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ಬೇಕು. ಹಾಗಾದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಸೊ ಈ ತರ ಫುಲ್ ಪ್ರಿಂಟ್ ಇದೆ. ಅಂಡ್ 3/4. ಸೊ ಈ ತರ ಅಂಡ್ ಬ್ಯಾಕ್ ಫುಲ್ ಪ್ಲೇನ್ ಇದೆ. ಸೊ ನನಗೆ ಒಂದೇ ಟಾಪ್ ಅಲ್ಲಿ ಏನು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಒಂದು ಈ ತರ ಬರುತ್ತೆ. ಇಲ್ಲೊಂದು ಸ್ಟಿಚ್ ಹಾಕೋದೇನೋ ಮರ್ತೋಗ್ಬಿಟ್ಟಿದ್ದಾರೆ. ಸೊ ಅದ್ ಬಿಟ್ರೆ ಮತ್ತೆ ಎಲ್ಲಾನು ಪರ್ಫೆಕ್ಟ್ ಆಗಿದೆ. ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ನೋಡಿ, ಲೆಂತ್ ತುಂಬಾನೇ ಚೆನ್ನಾಗಿದೆ. ನಂಗೆ ಇಷ್ಟು ಲೆಂತ್ ಬೇಕಿತ್ತು. ಸೊ ಲೆಂತ್ ವೈಸ್ ತುಂಬಾನೇ ಇಷ್ಟ ಆಯ್ತು ನಂಗೆ. ಮತ್ತೆ ಕಲರ್ ಕೂಡ ಅಷ್ಟೇ. ಸೊ ಡೈಲಿ ವೇರ್ಗೆ ಚೆನ್ನಾಗಿದೆ ಕಲರ್. ಅಂಡ್ ಡೈಲಿ ವೇರ್ಗೆ ಅಂತೂ ಪರ್ಫೆಕ್ಟ್ ಆಗಿದೆ. ಈಗ ರೈನಿ ಸೀಸನ್ ಆಗಿರೋದ್ರಿಂದ ತುಂಬಾ ದಪ್ಪ ಇದ್ರೆ ಒಣಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಬಟ್ ಇದ ಆ ತರ ಅಲ್ಲ. ಮಿಷಿನ್ಗೆ ಹಾಕಿ ಸ್ಪಿನ್ನಿಗೆ ಹಾಕಿದ್ರೆ ಡೈರೆಕ್ಟ್ ಆಗಿ ಹಾಕೊಳ್ಬಹುದು. ಸೊ ಅಷ್ಟು ಚೆನ್ನಾಗಿದೆ ಮೆಟೀರಿಯಲ್. ಸೊ ಅಂಗಡಿ ಹೋಗುವಾಗ, ಮನೆಯಲ್ಲಿರುವಾಗೆಲ್ಲ ಈ ತರದ್ದೇ ಡ್ರೆಸ್ ಯೂಸ್ ಮಾಡ್ತೀನಿ. ನಂಗಂತೂ ತುಂಬಾ ಕಂಫರ್ಟೇಬಲ್ ಆಗಿರುವಂತ ಡ್ರೆಸ್. ಈಗ ಸೆಕೆಂಡ್ ಔಟ್ಫಿಟ್ ಯಾವ್ದು ಅಂತ ನೋಡೋಣ. ಸೆಕೆಂಡ್ ಔಟ್ಫಿಟ್ ಬಂದು ಇದು. ಸೊ ಗ್ರೀನ್ ಕಲರ್ ಇದು. ಸೊ ಸೇಮ್ ಪ್ಯಾಟರ್ನ್ ಇದು. ಅದು ಮತ್ತೆ ಇದು ಎರಡು ಕೂಡ ನಾನು ಜೊತೆಲಿ ತಗೊಂಡಿರುವಂತದ್ದು. 350 ರುಪೀಸಿಗೆ ಎರಡು. ಅಂಡ್ ಇಲ್ಲಿ ಹಾಕಿರ್ತೀನಿ ನಾನು, ಅದರ ರೆಫರೆನ್ಸ್ ಪಿಕ್ ಹಾಕಿರ್ತೀನಿ. ಸೊ ಇದು ಕೂಡ ಅದೇ ತರ, ಕಲರ್ ಮಾತ್ರ ಚೇಂಜ್. 2-3 ಸರಿ ಡ್ರೆಸ್ ನ ವಾಶ್ ಮಾಡಿದೀನಿ. ಸೊ ಕಲರ್ ಏನು ಹೋಗೋದು ಆ ತರದ ಏನು ಇಶ್ಯೂ ಇಲ್ಲ. ಅಂಡ್ ಇದು ಬಂದು ಕ್ರೀಪಿ ಮೆಟೀರಿಯಲ್. ಸೊ ಇದು ಈ ತರ ಇದೆ ಡ್ರೆಸ್. ಈಗ ನಾನು ಡ್ರೆಸ್ ಹಾಕಿ ರೆಡಿ ಆಗ್ತಾ ಇದೀನಿ ಅಂತ ಹೇಳಿ ನನ್ನ ಮಗಳು ಕೂಡ ನೋಡಿ ಎಲ್ಲ ಡ್ರೆಸ್ ಹಾಕಿ ಎಲ್ಲ ರೆಡಿ ಆಗಿದ್ದಾಳೆ. ಅಂಡ್ ಫ್ರೆಂಡ್ಸ್, ನಾನು ಈಗ ಮಾತಾಡ್ತಿರೋದು ಬಂದು ಮೀಶೋ ಆಪ್ ಬಗ್ಗೆ. ಸೊ ಮೀಶೋ ಆಪ್ ಎಲ್ಲರಿಗೂ ಗೊತ್ತಿದೆ, ಒನ್ ಆಫ್ ದ ಬೆಸ್ಟ್ ಆಪ್ ಅಂತ ಹೇಳ್ಬೋದು. ಸೊ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಒಳ್ಳೆ ಪ್ರಾಡಕ್ಟ್ ಗಳು ಸಿಗ್ಬೇಕು ಅಂತ ಇದ್ರೆ ಮೀಶೋ ಆಪ್ ನ ನಿಮ್ಗೆ ಡೌನ್ಲೋಡ್ ಮಾಡಿ ಅದರಲ್ಲಿ ಪರ್ಚೇಸ್ ಮಾಡಬಹುದು. ಸೊ ಮೀಶೋ ಆಪ್ ನಿಮ್ಗೂ ಕೂಡ ಇದೇ ತರ ಡ್ರೆಸ್ ಗಳನ್ನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ರೆ ನಾನು ಮೀಶೋದ ಲಿಂಕ್ ಅನ್ನ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು. ಅಂಡ್ ಹಾಗಾದ್ರೆ ನೆಕ್ಸ್ಟ್ ಔಟ್ಫಿಟ್ ಯಾವ್ದು ಅಂತ ನಿಮ್ಗೆ ತೋರಿಸ್ತೀನಿ. ಇದು ಬಂದು ನನ್ನ ಥರ್ಡ್ ಔಟ್ಫಿಟ್. ಸೊ ಈ ಡ್ರೆಸ್ಸಿಗೆ ಬಂದು ಚಿಕನ್ ಕರಿ ಕುರ್ತಿ ಅಂತ ಹೇಳ್ತಾರೆ. ಇದು ಚಿಕನ್ ಕರಿ ಕುರ್ತಿ ಇದು. ಅಂಡ್ ಇದರಲ್ಲಿ ಪಿಂಕ್ ಕಲರ್ ಅಲ್ಲಿ ನೋಡಿರ್ತೀರಾ ನೀವು. ಸೊ ಇದಕ್ಕಿಂತ ಮುಂಚೆ ನಾನು ಕೆಲವು ವಿಡಿಯೋಗಳೆಲ್ಲ ಶೇರ್ ಮಾಡಿದ್ದೀನಿ. ಸೊ ಅದರಲ್ಲಿ ಇದು ನಾನೀಗ ಬ್ಲೂ ಕಲರ್ ಪರ್ಚೇಸ್ ಮಾಡಿರೋಂಥದ್ದು. ತುಂಬಾ ಸಾಫ್ಟ್ ಇದೆ ಮೆಟೀರಿಯಲ್ ಇದು. ಸೊ ಇದು ನಿಮಗೆ ಈ ತರ ಔಟಿಂಗ್ ಎಲ್ಲ ಹೋಗುವಾಗ ಹಾಕೊಳ್ಬಹುದು ಬರುತ್ತೆ. ಸೊ ಇದಕ್ಕೆ ನೀವು ವೈಟ್ ಕಲರ್ ಪ್ಲಾಜೋ ಹಾಕೊಂಡ್ರೆ ಸಖತ್ ಮ್ಯಾಚ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಪ್ರಿಂಟ್. ನಂಗಂತೂ ಇಷ್ಟ, ಡ್ರೆಸ್ ತುಂಬಾ ಇಷ್ಟ. ನಾನು ಪಿಂಕ್ ಕಲರ್ ತಗೊಂಡಿದ್ದೆ. ಸೊ ಅದ್ ನಂಗೆ ತುಂಬಾ ಇಷ್ಟ ಆಗಿ ಅದೇ ಪಿಂಕ್ ಕಲರ್ ತಗೊಂಡಿದ್ದೆ, ತುಂಬಾ ಇಷ್ಟ ಆಗಿತ್ತು. ಸೊ ಅದಕ್ಕೆ ಇದನ್ನ ತಗೊಂಡೆ. ಇದು ಅಂತೂ 500 ರುಪೀಸ್ ಒಳಗೆ ಬರುತ್ತೆ ನಿಮಗೆ ಟಾಪ್ ಮಾತ್ರ. ಅಂಡ್ ಇದ್ರೊಳಗೆ ಅಂಡ್ ಲೈನಿಂಗ್ ಕೂಡ ಸೊ ಇದ್ರಲ್ಲೇ ಬರುತ್ತೆ, ಅಟ್ಯಾಚ್ ಆಗಿ ಬರುತ್ತೆ ಲೈನಿಂಗ್. ನಾವು ತಗೊಳ್ಬೇಕು ಅಂತ ಏನೂ ಇಲ್ಲ. ಅಂಡ್ ನೋಡಿ ಫುಲ್ ಪ್ರಿಂಟ್. ಸೊ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನಂಗಂತೂ ಸಖತ್ ಇಷ್ಟ ಆಯ್ತು. ಪಿಂಕ್ ಕಲರ್ ಇದೆ. ಸೊ ಅದನ್ನು ಕೂಡ ಹಾಕಿ ತೋರಿಸ್ತೀನಿ. ಈ ತರ ಬರುತ್ತೆ. ಸೊ ಇದೆಲ್ಲಾನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂತದ್ದು. ಸೊ ಈ ಡ್ರೆಸ್ ಬಂದು ನೀವು ನೋಡಿರ್ತೀರಾ, ನಾನು ಮಡಿಕೇರಿ ವ್ಲಾಗ್ ಮಾಡಿದ್ದೆ. ಸೊ ಅದರಲ್ಲಿ ಹಾಕೊಂಡಿದ್ದೀನಿ ಈ ಡ್ರೆಸ್. ತುಂಬಾ ಟೈಮ್ ಆಯ್ತು. ಅಂಡ್ ಈ ಡ್ರೆಸ್ ತಗೊಂಡು ನಾನೊಂದು ಐ ಥಿಂಕ್ ಒಂದು 6 ಮಂತ್ ಆಯ್ತು ಅಂತ ಅನ್ಸುತ್ತೆ. ತುಂಬಾ ಸಲ ವಾಶ್ ಮಾಡಿದ್ದೀನಿ. ಬಟ್ ಏನು ಅಂದ್ರೆ ತುಂಬಾ ಸಲ ವಾಶ್ ಮಾಡಿದ್ದೀನಿ ಬಟ್ ಏನೂ ಆಗಿಲ್ಲ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ, ಟ್ರಸ್ಟ್ ಮಾಡ್ಬೋದು. ಅಂಡ್ ಇದಕ್ಕೆ ವೈಟ್ ಕಲರ್ ಪ್ಲಾಜೋ ಹಾಕೊಂಡ್ರೆ, ಸೊ ವೈಟ್ ಪ್ಲಾಜೋ ಇದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಔಟ್ಫಿಟ್ ಯಾವುದು ಅಂತ ತೋರಿಸ್ತೀನಿ. But if I lay down and I play dead and I stay dead, maybe you'll get sick of being the monster out of my head, under my bed. And ನಾನು ಎಲ್ ಸೈಜ್ ಪರ್ಚೇಸ್ ಮಾಡಿರೋದು. ಬಟ್ ಒಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿಸ್ಬೇಕು.
ತುಂಬಾನೇ ಚೆನ್ನಾಗಿದೆ ಮೆಟೀರಿಯಲ್ ವೈಸ್. ಕಲರ್ ಕೂಡ ನನ್ನ ಹತ್ರ ಈ ತರದ ಕಲರ್ ಕೂಡ ನನ್ನ ಹತ್ರ ಇರ್ಲಿಲ್ಲ, ನಂಗಂತೂ ಸಖತ್ ಇಷ್ಟ ಆಯ್ತು. ಸೊ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಈ ದುಪ್ಪಟ್ಟ. ಸೊ ನೆಟ್ಟೆಡ್ ದುಪ್ಪಟ್ಟ ಅಂಡ್ ಇಲ್ಲಿ ಈ ತರ ಬರುತ್ತೆ ನೋಡಿ. ಸೊ ತುಂಬಾ ಇಷ್ಟ ಆಯ್ತು ನನಗೆ. ನಿಮ್ಗೆ ಕೂಡ ಹೇಗೆ ಅನ್ನಿಸ್ತು ಅಂತ ಹೇಳಿ. ಈ ಡ್ರೆಸ್ಸಿಗೆ ಬಂದು 660 rupees ಪೇ ಮಾಡಿದ್ದೀನಿ ನಾನು. ಸೊ ಟ್ಯಾಗ್ ಕೂಡ ಇಲ್ಲೇ ಇದೆ. ನೆನ್ನೆ ಬಂದಿದೆ ಅಷ್ಟೇ ಈ ಡ್ರೆಸ್ಸು. ಸೊ ನೆನ್ನೆ ತಾನೇ ಬಂತು. ಸೊ ಅದಕ್ಕೋಸ್ಕರ ಈ ಹೌಲ್ ಮಾಡುವ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಈ ಚೋಕರ್ ಕೂಡ ಅಷ್ಟೇ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರುವಂಥದ್ದು. 200 ಐ ಥಿಂಕ್ 250 ಏನೋ ಈ ಚೋಕರಿಗೆ. ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿ ಒಂದು ಶಾಪಿಂಗ್ ಹಾಲ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಹಾಗೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.